ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಗುರುದೇವ ಜ್ಞಾನ ಮಂದಿರದಲ್ಲಿ ಒಡಿಯೂರು ಶ್ರೀಗಳ ಷಷ್ಠ್ಯಬ್ದಿ ಆಚರಣೆ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ತ್ಯಾಗಪೂರ್ಣ ಸೇವೆಯಿಂದ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಲು ಸಾಧ್ಯ, ಕಳೆದು ಹೋದುದರ ಬಗ್ಗೆ ಚಿಂತಿಸದೆ ಇದ್ದುದರಲ್ಲೇ ತೃಪ್ತಿ ಪಡುವ ಮನಸ್ಸು ನಮ್ಮದಾಗಬೇಕು ಅಂತ ಕರೆ ನೀಡಿದರು. ಒಟ್ಟು ಕಾರ್ಯಕ್ರಮ ಹೆಚ್ಚಾಗುವುದರಿಂದ ಈ ಷಷ್ಠಿ ಕಾರ್ಯಕ್ರಮ ಪಂಡಿತರು ವರ್ಷದ ಆಚರಣೆ ಮಾಡುವ ಸಂಗತಿಯಂತೆ ಆಗ ಸಮಾಜಮುಖಿಯಾದ ನಮ್ಮದಾದ ನಂತರ ಆಪುತಾಯಿ ಚಿಂತನೆ ಹೆಚ್ಚಿಗೆಬೋದು ಆಗ ಮಾತ್ರದಲ್ಲಿ ನೀವು ಉಡನೆ ವಿಚಾರಕ್ಕಿಂತ ಈ ಸಂಭ್ರಮ ಗುಂಪು ಈ ಕುಟ್ಟು ಬರ್ಮಾನ ಪಡ್ತಾರ ಈ ಪಡ್ತೇವೆ ಸಿಂಹ ಅವು ಆತ್ಮದಿಂದ ಜಾರದಿಂದ ಹಿಂದೆ ಜಾರ ಏರು ಲೆಕ್ಕ ಮಾಡ್ಕೊಳ್ಳಿ. ಹಿಂದೆ ಏಳು ನಾಡು ಭೂಮಿ ಬರಬೇಕು ಒಂದು ರಟವಾಣಿಗೆ ಮಳೆ ಸರಿ ಆಗುತ್ತೆ ನಾವು ಮಾತ್ರ ಏರು ಇಲ್ಲ ಈ ಪಡ್ತೇವೆ ಏರುವುದು ಯಾರು ಸಮತೋಲನ ಮಾಡ್ತೇವೆ ಆ ಕುಟ್ಟು ಬರ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೂಡಬಿದ್ರೆ ಆಳ್ವ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಒಡಿಯೂರು ಶ್ರೀಗಳು ಪ್ರೀತಿಯ ಪ್ರತೀಕವಾಗಿದ್ದು ಕಷ್ಟದಲ್ಲಿ ಬಂದವರ ಅಳಲನ್ನ ಸಮಚಿತ್ತದಿಂದ ಆಲಿಸುವ ಆದರ್ಶಮಯಿಯಾಗಿದ್ದಾರೆ ಅಂತ ಹೇಳಿದರು. ಅವು ನಮ್ಮ ಮಾಜಿ ಶಾಸಕರು ಉದ್ದೇವೆ ನಾವು ನಿಕ್ಷೇಪಿದ್ದೇವೆ ನಾವು ಮಹಾಪೌರನ ಸ್ವಾಮೀಜಿಯರನ್ನ ಈ ಮಾರ್ಗದರ್ಶನ ಕಮಿಟಿನ ಪರಿಪೂರ್ಣವಾದ ಕಮಿಟಿನ ಮಾಡ್ತಿದ್ದೆ ಅವನ್ನ ವಾದಿಗಳು ನಮ್ಮ ದುಃಖಗಳು ಈ ಪಂಪನೆಲ್ಲ ಕೊಡುವುದು ಸಾಧ್ಯ ಇದೆ. ಖಂಡಿತ ವಿಸ್ತರಣೆ ಮತ್ತು ಮತಜನರ ವಿಶ್ವಾಸ ಇಟ್ಕೊಂಡು ಹಾಗೆ ಮತ್ತೊಂದು ನಮ್ಮ ಧರ್ಮ ಹಾಗೆ ಹೋಗ್ತಾ ನೆನಪುಗಳು ದಾದಾ ಈ ಕ್ಷೇತ್ರಗಳು ಒಂದು 2 ಸಲ ಅವನ ಬಂದು ಮಸ್ತ್ ಇಡೀ ಒಂದು ಪಾತ್ರ ಗುರುತು ಬಂದೆ ಹಿರಿಯರು ಬಂದೆ ನೀನು ದಿಲ್ಲಿ ಮುಟ್ಲ ಸಂಪರ್ಕ ಸಾಧ್ವಿ ಮಾತಾನಂದಮಯಿ ವಿಟ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರೆ, ಚಂದ್ರಹಾಸ ರೈ, ಸಿಆರ್ ರಾಮಮೋಹನ್ ರೈ, ಚಂದ್ರಶೇಖರ ಉಪಾಧ್ಯಾಯ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷ ಎ ಸುರೇಶ್ ರೈ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.